ಪೌರತ್ವ ಹೋರಾಟ ಸಮಿತಿ ಕಲ್ಲಾಪು ಇದರ ಎಲ್ಲ ಸಂಚಾಲಕರಿಗೂ ಸ್ವಾಗತವನ್ನು ನೀಡಿ 28 ತಾರೀಕಿಗೆ ನಡೆಯುವ ಕಲ್ಲಾಪು ಹೋರಾಟ ಪೌರತ್ವ ಸಮಿತಿಯ ವತಿಯಿಂದ 2:30ರಿಂದ 6 ಗಂಟೆ ತನಕ ನಡೆಯಲಿದ್ದು, ಸಾರ್ವಜನಿಕರು ಜಾತಿ ಮತ ಭೇದವನ್ನು ಮರೆತು ಸಂವಿಧಾನದ ಸಂರಕ್ಷಣೆಗಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಅವರ ಪರವಾಗಿ ಮನವಿ ಮಾಡುತ್ತೇವೆ. ಈ ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಜಾತ್ಯತೀತ ನಿಲುವು ಇರುವಂಥ ದಿನೇಶ್ ಹೆಗಡೆ ಉಳಿಪಾಡಿಯವರು, ಅಮೃತ ಸೆನೆಯವರು, ಬಾಲಕೃಷ್ಣ ಪೆರಿಯಾರವರು, ನಮ್ಮ ಅಬ್ದುಲ್ ಅಜೀಜ್ ದಾರ್ಮಿಯವರು, ಮುನೀರ್ ಸಕಾಪಿಯವರು, ಮೊಹಮ್ಮದ್ರವರು, ಅಬ್ದುಲ್ ಕುನ್ನೀರವರು, ಅಬ್ದುಲ್ ಮಜೀದ್ ಅಡ್ವೊಕೇಟ್ರವರು, ಹಲವಾರು ಗಣ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರು, ನಮ್ಮ ಉಳ್ಳಾಲ ದರ್ಗಾದ ಅಧ್ಯಕ್ಷರಾದ ಹಾಜಿ ರಶೀದ್ ಅವರು, ಕನಚೂರು ಮೋನಾಕನವರು, ಹಲವಾರು ನಾಯಕರುಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಸಂಚಾಲಕರಾಗಿ ನಮ್ಮ ಎಲ್ಲ ಯುವಕರ ಕಣ್ಮಣಿಯಾದ ಉಸ್ಮಾನ್ ಕಲ್ಲಾಪುರವರ ಅವರ ತಂಡದ ನೇತೃತ್ವದಲ್ಲಿ ಎಲ್ಲ ಕಡೆಯಲ್ಲಿ ಆಗುವಂಥ ಕಾರ್ಯಕ್ರಮ ಇಲ್ಲಿಯೂ ಸಹ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತದೆ. ತಾವೆಲ್ಲರೂ ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕಂತ ಮನವಿ ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಜಿಲ್ಲೆ ಈ ಏರಿಯಾದ ACP ಅವರಾದ ಕೋದಂಡರಾಮಯ್ಯರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪ್ರಥಮ ಬಾರಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ KC ರೋಡಲ್ಲಿ, ಗ್ರಾಮೋಚಡಿಯಲ್ಲಿ, ಮುಡಿಪುವಿನಲ್ಲಿ, ಕಿನ್ಯಾದಲ್ಲಿ, ಮಂಗಳೂರು, ಕಣ್ಣೂರಲ್ಲಿ, ಅದು ಸಹ ಅವರ ಏರಿಯಾಕ್ಕೆ ಬರ್ತದೆ, 5-6 ಕಡೆಯಲ್ಲಿ ನಮ್ಮ ಪೌರತ್ವ ಸಮಿತಿಯವರಿಗೆ ಸಹಕಾರ ಕೊಟ್ಟು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿಕ್ಕೆ ಈ ಭಾಗದ ACP ಅವರ ಕೋದಂಡರಾಮ ಅವರು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕಲ್ಲಾಪಿನ ಪೌರತ್ವ ಹೋರಾಟ ಸಮಿತಿಯು ಕೂಡ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಹೃತ್ಪೂರ್ವಕವಾದ ಈ ಏರಿಯಾದ ಪೊಲೀಸ್ ಇಲಾಖೆಗೂ ಕೋದಂಡರಾಮ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೂತನ ಪೌರತ್ವ ಕಾಯ್ದೆಯ ವಿರುದ್ಧ ಏನು ಈ ಹೋರಾಟವನ್ನು ಏರ್ಪಾಡು ಮಾಡಿದ್ದೇವೆ, ಈ ಹೋರಾಟ ಸಮಿತಿಗೆ ಮತ್ತು ಹೋರಾಟಕ್ಕೆ ಸಂಪೂರ್ಣವಾಗಿ ಎಲ್ಲ ನಮ್ಮ ಧಾರ್ಮಿಕ ಸಂಘಟನೆಗಳ ಸಂಪೂರ್ಣ ಸಹಕಾರವನ್ನು ನಾವು ಕೋರಿದ್ದೇವೆ. ಈ ನಿಟ್ಟಿನಲ್ಲಿ ಅವರು ಕೂಡ ಅವರ ಸಂಪೂರ್ಣ ಸಹಕಾರವನ್ನು ಇದೀಗಾಗಲೇ ನಮಗೆ ನೀಡಿದ್ದಾರೆ. ಮಾತ್ರವಲ್ಲ, ಈ ಯೋಜನೆ ಹಿಂದೆ ಸಂಪೂರ್ಣವಾಗಿ ಶಕ್ತಿ ಮೀರಿ ಅವರು ಕೂಡ ಇದರ ಯಶಸ್ಸಿಗೆ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇದೀಗಾಗಲೇ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೋನರವರು ಹೇಳಿದಾಗೆ ಪೊಲೀಸ್ ಇಲಾಖೆ ಕೂಡ ನಾವು ತುಂಬ ಅವರ ಮೇಲೆ ನಿರೀಕ್ಷಣೆ ಇಟ್ಟಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂಥ ರೀತಿಯಲ್ಲಿ ಮತ್ತು ಸುಲಲಿತವಾದಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದು ಯಶಸ್ಸಾಗಲಿಕ್ಕೆ ಸಂಪೂರ್ಣವಾಗಿ ಸಮಾಜದ ಎಲ್ಲ ವರ್ಗದ ಜನರ ನಾವು ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಉಳ್ಳಾಲದಲ್ಲಿ ಇರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖಂಡರ ಸಹಕಾರ, ಎಲ್ಲ ತಂಡಗಳ, ಎಲ್ಲ ಸಂಘಟನೆಗಳ ಅದೇ ನಮಗೆ ಸಹಕಾರ ಕೂಡ ಅವರು ಕೊಡಬೇಕು ಅಂತ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಅವರಲ್ಲಿ ಕೂಡ ನಾವು ಅಪೇಕ್ಷೆಯನ್ನು ಮಾಡ್ತಾ ಇದ್ದೇವೆ. ಇದಲ್ಲದೆ ದೂರದಿಂದ ತಲಪಾಡಿ, KC ರೋಡು, ಮುಡಿಪು, ಕೊಣಾಜೆ, ಮಂಜನಾಡಿ ಭಾಗದಿಂದ ಕೂಡ ಅನೇಕ ಮಂದಿ ನಮಗೆ ಇದೀಗಾಗಲೇ ಸಂಪರ್ಕ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಇದನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ಮೊನ್ನೆ 22ರಂದು ಏನು ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆಯೋ, ಈ ತೀರ್ಪಿನ ಬಗ್ಗೆ ಕೂಡ ಜನರಿಗೆ ಮನದಟ್ಟು ಮಾಡಲು ಮತ್ತು ಈ ತೀರ್ಪಿನ ಹಿನ್ನೆಲೆ ಮತ್ತು ಮುಂಜಾಗರೂಕತೆಗೋಸ್ಕರ ಜನರಿಗೆ ಮನದಟ್ಟು ಮಾಡಲಿಕ್ಕೋಸ್ಕರನೇ ವಿಶೇಷವಾಗಿ ಕರ್ನಾಟಕದ ಮಾಜಿ ಸ್ಪೀಕರ್, ಮಾಜಿ ಸಚಿವರಾದಂತಹ ಓರ್ವ
ಸರ್ವಧರ್ಮೀಯ ಪ್ರೇಮಿ ಅಂತಲೂ ಕೂಡ ಹೇಳಿದ್ರು ತಪ್ಪಾಗಲಾರದು. ಅಂತಹ ಬರುವ ಸಮಾನ ಮನಸ್ಕ ನಾಯಕ ರಮೇಶ್ ಕುಮಾರ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕಂತ ಅಪೇಕ್ಷೆ ಪಟ್ಟಿದ್ದೇವೆ, ಅವರಲ್ಲಿ ಕೇಳ್ಕೊಂಡಿದ್ದೇವೆ. ಅವರು ಬರಲಿಕ್ಕಿದ್ದಾರೆ. ಇದಕ್ಕೋಸ್ಕರ ಸಮಾಜದ ಎಲ್ಲ ವರ್ಗದ ಜನರು ಬಂದು ನಮ್ಮಲ್ಲಿ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ತಾರೀಕು 28 ಬೃಹತ್ ಪ್ರತಿಭಟನಾ ಕಲ್ಲಾಪ್ ವತಿಯಿಂದ, ಕಲ್ಲಾಪ್ ಅಂದರೆ ಪೌರತ್ವ ಸಮಿತಿ ಕಲ್ಲಾಪ್, ಇದಕ್ಕೆ ನಮ್ಮ ಉಳ್ಳಾಲ ಮುಸ್ಲಿಂ ಒಕ್ಕೂಟ, ಉಳ್ಳಾಲದ ಮೊನ್ನೆ ಮಾಡಿದಂತಹ ಸಂಘಟನೆಯವರು ಪರಿಪೂರ್ಣವಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಇವರಿಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರೊಟ್ಟಿಗೆ ನಾಳೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಕೇವಲ ಗಂಡಸರಿಗೆ ಮಾತ್ರ, ಮಹಿಳೆಯರಿಗೂ ಬೇಕಾದಷ್ಟು ಜಾಗ ಇದೆ. ಎಲ್ಲರೂ ನಾವು ತಲ್ಪಾಡಿಯಿಂದ ಮಂಜನಾಡಿ, ಕಿನ್ಯ, ಮುಡಿಪು, ಮಂಗಳೂರು, ಅಡ್ಯಾರ್, ಕಣ್ಣೂರು, ಪಾವೂರು, ಹರೇಕಲ, ಬೆಲ್ಮ, ಕಿನ್ಯ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಈ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮನ ಚಂದ ಮಾಡಿಕೊಡ್ಬೇಕು. ಅದರೊಟ್ಟಿಗೆ ಉಳ್ಳಾಲ ನಮ್ಮ ನಗರಸಭೆಯ ವತಿಯಿಂದ ಅಥವಾ ಉಳ್ಳಾಲ ಮುಸ್ಲಿಂ ಒಕ್ಕೂಟದ ಬರವಾಗಿ ನಾನು ಹೇಳ್ತಾ ಇದ್ದೇನೆ. ನಮ್ಮೆಲ್ಲರ ಸಹಕಾರ ಈ ಕಲ್ಲಾಪು ಪೌರತ್ವ ಸಮಿತಿಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಎಲ್ಲರೂ ಬರಬೇಕಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಹೋರಾಟ ಸಮಿತಿ ಕಲ್ಲಾಪು, ಪೌರತ್ವ ಹೋರಾಟ ಸಮಿತಿ ಕಲ್ಲಾಪು ವತಿಯಿಂದ ಈಗ ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮ 28 ತಾರೀಕು ಯೂನಿಟ್ ಹಾಲ್ ಗ್ರೌಂಡಲ್ಲಿ ನಡೀತಾ ಇರುತ್ತದೆ. ನಾವು ಈ ಕೇಂದ್ರ ಸರ್ಕಾರ ಸಂವಿಧಾನ ವಿರುದ್ಧ ಕಾನೂನು ತಂದ ನೆಲೆಯಲ್ಲಿ ನಾವೆಲ್ಲರೂ ಭಾರತ ದೇಶದಲ್ಲಿ ಎಲ್ಲ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ. ನಾವೆಲ್ಲರೂ ಭಾರತೀಯರೊಂದು ನೆನೆಸಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಯಶಸ್ವಿಯಾಗಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಶಾಂತಿವಾಗಿ ಕಾನೂನು ರೀತಿಯಲ್ಲಿ ನಮ್ಮ ಹೋರಾಟ. ನಾವು ಎಲ್ಲ ಲೀಡರ್ಸ್ಗಳು, ನಮ್ಮ ಗೆಸ್ಟ್ಗಳು ಮಾತಾಡುವಂಥವರು ಎಲ್ಲ ಕಾನೂನು ರೀತಿಯಲ್ಲಿ ಮಾತಾಡುವಂಥ ವ್ಯಕ್ತಿಯನ್ನು ನಾವು ಕರೆದಿದ್ದೇವೆ. ನಿಮ್ಮ ಮಾಧ್ಯಮದವರ ಸಹಕಾರ ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಮಹಿಳೆಯರಿಗೂ ನಾವು ಕುತ್ಕೊಳ್ಳಿಕ್ಕಾಗಿ ಎಲ್ಲ ವ್ಯವಸ್ಥೆಯು ಮಾಡಿದ್ದೇವೆ. ಈ ಉಳ್ಳಾಲ ಮಾತ್ರ ಅಲ್ಲ, ಈ ದಕ್ಷಿಣ ಕನ್ನಡದ ಎಲ್ಲ ಸಮುದಾಯದ ಜನರು, ಹಿಂದೂ, ಮುಸಲ್ಮಾನರು, ಎಲ್ಲ ಸಮುದಾಯದ ಜನರು ಇದಕ್ಕೆ ಪಾಲ್ಗೊಳ್ಳಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ನೆನೆಸಿ ಈ ಹೋರಾಟಕ್ಕೆ ನೀವು ಕೈ ಜೋಡಿಸಿದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ, ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಇರುವಂಥ ಈ ಭಾರತ ದೇಶದಲ್ಲಿ ಈ ಕೋಮು ಭಾವನೆ ಬಿಚ್ಚುವಂಥ ಈ ಕಾನೂನು ತಂದ ನೆಲೆಯಲ್ಲಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಒಂದಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ನೀವು 2 ಗಂಟೆಯಿಂದ 6 ಗಂಟೆವರೆಗೆ ನಮಗೆ ಇಲ್ಲಿಯ ACP ಅವರು ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಯಾವುದೇ ನಾವು ಈಗ ಕಲ್ಲಾಪಿನ ಯುವಕರು ಒಂದು 300 ವಾಲಂಟಿಯರ್ಸನ್ನು ನಾವು ಮಾಡಿದ್ದೇವೆ. ಯಾವುದೇ ಒಂದು ಪೊಲೀಸ್ ಅವರಿಗೆ ಕೆಲಸ ಕೊಡದೆ ಒಳ್ಳೆ ರೀತಿಯಲ್ಲಿ ನಾವು ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಜನರಿಗೆ ಕರೆ ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಬೇಕಾಗ್ತದೆ. ನೀವು ಒಳ್ಳೆ 2 ಗಂಟೆಗೆ ಬಂದು 6 ಗಂಟೆಗೆ ಹೋಗುವ ಸಮಯದಲ್ಲಿ ಯಾವುದೇ ಒಂದು ಘೋಷಣೆ, ಕಾನೂನು ಬಾಹಿರವಾದ ಘೋಷಣೆಯನ್ನು ಕೂಗದೆ ಕಾನೂನುಬದ್ಧವಾದ ಹೋರಾಟಕ್ಕೆ ನಾವೆಲ್ಲರೂ ಸಹಕಾರ ಮಾಡಿ, ನಿಮ್ಮ ಸಹಕಾರ ನಮಗೆ ಅಗತ್ಯ ಇರುತ್ತದೆ. ಅದಕ್ಕಾಗಿ ಎಲ್ಲ ಸಮುದಾಯದವರು ಬರುವ ನಿರೀಕ್ಷೆ ಇದೆ. ಅದಕ್ಕಾಗಿ ನೀವೆಲ್ಲರೂ ತುಂಬ ಸಹಕಾರವನ್ನು ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ನಿಮ್ಮ ಮುಖಾಂತರ ಕೇಳಲಿಕ್ಕೆ. ಮತ್ತು ಮಾಧ್ಯಮದವರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಬಂದಿದ್ದಾರೆ. SSF, SK, ಸಲಫಿ, ಜಮಾತ್ ಮತ್ತು ತಬ್ಲಿಕ್ ಮತ್ತು ಎಲ್ಲ ವರ್ಗದವರು ಬಂದಿದ್ದಾರೆ ನಮ್ಮ ಇದಕ್ಕೆ ಸಹಕಾರ ಕೊಡಲಿಕ್ಕಾಗಿ. ಮತ್ತು ನಮ್ಮ ಇಲ್ಲಿಯ ಉಳ್ಳಾಲ ಮತ್ತು ದಕ್ಷಿಣ ಕನ್ನಡ ಎಲ್ಲ ಹಿಂದೂ ಬಾಂಧವರು ನಮಗೆ ಫೋನ್ ಮಾಡಿ ತಿಳಿಸಿದ್ದಾರೆ, ನಾವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ತೇವೆ ಅಂತೇಳಿ. ಅದಕ್ಕಾಗಿ ಮಾಧ್ಯಮದವರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ.